ಬಹ್ರೈನ್ನಿಂದ ಮಂಗಳೂರಿಗೆ 40 ಮೆಟ್ರಿಕಲ್ ಟನ್ ಲಿಕ್ವಿಡ್ ಆಕ್ಸಿಜನ್ ಹೊತ್ತು ತರುತ್ತಿರುವ ನೌಕೆ ಇಂದು ಮಧ್ಯಾಹ್ನ ನವಮಂಗಳೂರು ಬಂದರಿಗೆ ತಲುಪಿದೆ. ಕೊರೋನಾ ಎರಡನೇ ಅಲೆ ರಾಜ್ಯದಾದ್ಯಂತ ತೀವ್ರವಾಗಿದ್ದು ಕರಾವಳಿಯಲ್ಲಿಯೂ ಬಾಧಿಸಿದೆ. ಅಗತ್ಯವಿರುವ ಕೊರೋನಾ ಪೀಡಿತರಿಗೆ ಆಮ್ಲಜನಕದ ಕೊರತೆ ಎದುರಾಗಿದ್ದು, ಈ ಹಿನ್ನೆಲೆಯಲ್ಲಿ ಕೊಲ್ಲಿ ರಾಷ್ಟ್ರ ಬಹ್ರೈನ್ನಿಂದ ಪ್ರಾಣವಾಯು ಆಕ್ಸಿಜನ್ ಹೊತ್ತ ಭಾರತೀಯ ನೌಕಾದಳದ ವಿಶೇಷ ಹಡಗು ನವಮಂಗಳೂರು ಬಂದರಿಗೆ ಆಗಮಿಸಿದೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಾಡಿದ್ದ ಮನವಿಗೆ ಸ್ಪಂದಿಸಿದ ಬಹ್ರೈನ್ ಸರ್ಕಾರ ಈ ಆಕ್ಸಿಜನ್ ನೆರವು ನೀಡಿದೆ. 40 ಮೆಟ್ರಿಕಲ್ ಟನ್ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಹೊತ್ತ ಭಾರತೀಯ ನೌಕಾದಳದ INS ತಲ್ವಾರು ವಿಶೇಷ ಹಡಗು ಇಂದು ನವಮಂಗಳೂರು ಬಂದರಿಗೆ ಆಗಮಿಸಿದೆ.